ಏನು ಗಿಂಬಾಲ್ ತೋರಿಸಿದೆ ಇವಾಗ ಸದ್ಯಕ್ಕೆ ಅದನ್ನೇ ಇಟ್ಕೊಂಡು ಫಸ್ಟ್ ಟೈಮ್ ಹೊರಗಡೆ ತಗೊಂಡ್ಬಂದಿದ್ದು ನಾವು ಶೂಟಿಂಗ್ ಅದರಲ್ಲೇ ಶೂಟ್ ತಗೋತಾ ಇದ್ದೀವಿ ಇವಾಗ. ಹೇಳ್ತೀನಿ ಅವ್ರು ನೀನು ಹೇಳೋದು ನೋಡಿ ಅವ್ರಿಗೆ ಬೇಜಾರಾಯ್ತಂತೆ. ಸಣ್ಣ ಮಕ್ಕಳು ಇಲ್ಲ ಮತ್ತೆ ಆಚೆಗೆ ಹೋಗಿದ್ರು. ಸಣ್ಣ ಮಕ್ಕಳು ಮಾತ್ರ ಅಲ್ಲ ಅಳೋದು, ಬೇಜಾರಾದ್ರೆ ದೊಡ್ಡವರು ಅಳ್ತಾರೆ. ಕುಕ್ಕರ್ ನೋಡಿದ್ರೆ ತುಂಬ ಗಲೀಜಾಗಿತ್ತು, ವಿಡಿಯೋದಲ್ಲಿ ಗಲೀಜಾಗಿ ಬಿಡ್ತಾ ಇತ್ತು. ಸೊ ಫಸ್ಟ್ ಒಂದ್ಸರಿ ಇನ್ನೊಂದ್ಸರಿ ತೊಳ್ಕೊಂಬಿಡೋಣ ಅಂತ ತೊಳಿತಾ ಇದ್ದೀವಿ. ಇದೇ ಬಿಹೈಂಡ್ ದ ಸೀನ್ಸ್ ಆಗೋದು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಸ್ಯಾಟರ್ಡೇ ಇಲ್ಲಿ ಮಧ್ಯಾಹ್ನದಿಂದ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಅವರು ಸೈಕಲ್ ಬಿಡ್ತಾ ಇದ್ದಾರೆ ಆ್ಯಂಡ್ ಆಲ್ಮೋಸ್ಟ್ 2:02 ಆಗಿದೆ. ನಮ್ದು ಇನ್ನೂ ಲಂಚ್ ರೆಡಿ ಆಗಿಲ್ಲ. ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ಹೇಳೋದೇ 8 ಗಂಟೆ ಎಲ್ಲ 8 ಗಂಟೆ ಮೇಲಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ 9-9:30 ಆಗುತ್ತೆ. ಸೊ ಫುಲ್ ಆಗಿರುತ್ತೆ. ಸೊ ಲಂಚ್ ಕೂಡ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಜಾಸ್ತಿ ಟೈಮ್ ಇಲ್ಲ ಏನೇನೋ ಕುಕ್ಕಿಂಗ್ ಮಾಡೋಕ್ಕೆ. ಹಾಗೆ ಒಂದು ಕ್ವಿಕ್ ಆಗಿ ಇವತ್ತೊಂದು ಕಿಚಡಿ ಮಾಡೋಣ ಅಂತ ಹೊರಟಿದ್ದೀವಿ. ನೀವು ಯಾವಾಗಲೂ ನಾವು ಸ್ನ್ಯಾಕ್ಸ್ ಮಾಡೋದೇ ನೋಡಿರ್ತೀರಾ. ಸೊ ನೀವು ಅಂದ್ಕೊಬೋದು ಇವರೇನು ಬ್ರೇಕ್ಫಾಸ್ಟು ಲಂಚ್ ಮಾಡೋದೇ ಇಲ್ವೇನೋ, ಯಾವಾಗಲೂ ಸ್ನ್ಯಾಕ್ಸ್ ಮಾತ್ರ ತಿಂತಾ ಇರ್ತಾರೆ ಅಂತ. ಸೊ ಇವತ್ತು ಹೆಂಗಿದ್ರು ಒಂದು ಕಿಚಡಿ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಅಲ್ವಾ ರೇಯಾಂಶ್? ಅಲ್ವಾ ರೇಯಾಂಶ್? ಹಾಂ, ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಅಂತ ಗೊತ್ತು. ಸೊ ಅದು ನನಗೆ ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ ಅಲ್ವಾ ರೇಯಾಂಶ್ ಅಂತ. ಅವ್ನ ಪಕ್ಕದಲ್ಲಿ ಬಂದಿದ ತಕ್ಷಣ ಅಲ್ವಾ ರೇಯಾಂಶ್ ಅಂತ ಬಂದ್ಬಿಡುತ್ತೆ. ಸೊ ಅವನಿಗೆ ಅದಕ್ಕೆ ಕರೆಕ್ಟಾಗಿ ಹಾಂ ಅಂತಲೇ ಹೇಳ್ತಾನೆ. ಹ್ಞೂ ಅಂತ ಯಾವುದಕ್ಕೂ ಹೇಳೋದೇ ಇಲ್ಲ ಅವನು, ಇಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ಹಾಂ ಅಂತಲೇ ಹೇಳ್ತಾನೆ. ಅಲ್ಲ ರೇಯಾಂಶ್? ಸೊ ಈ ಹೆಸರು ಬೇಳೆ ಮತ್ತು ಅಕ್ಕಿ ಕಿಚಡಿ ಅಂದರೆ ರೈಸ್ ಮತ್ತು ಮೂಂಗ್ ದಾಲ್ ಕಿಚಡಿ, ಇದಕ್ಕೆ ನಾನು ಇವಾಗ ಇಲ್ಲಿ 3/4 ಕಪ್ಪಷ್ಟು ರೈಸ್ ಆಲ್ರೆಡಿ ಅಲ್ಲಿ ಹಾಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ 3/4 ಕಪ್ಪಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಜಸ್ಟ್ ತೊಳೆದು ಬಿಟ್ಟು ಇಟ್ಕೊಂಡ್ರೆ ಸಾಕು, ಏನು ನೆನೆಸಿಡ್ಬೇಕಾಗಿಲ್ಲ, ಜಸ್ಟ್ ತೊಳೆದು ಬಿಟ್ಟು ಇಟ್ಟರೆ ಸಾಕು. ಒಂದು ಕುಕ್ಕರಲ್ಲಿ ನಾನಿವಾಗ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ಹಿಂಗ್ ಪೌಡರ್, ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಬಿಸಿಬೇಳೆ ಬಾತ್ ಥರಾನೇ. ಇದರಲ್ಲಿ ಯೂಸ್ ಮಾಡ್ತಾ ಇರೋದು ನಾನು ಹೆಸರು ಬೇಳೆ, ಅದರಲ್ಲಿ ಯೂಸ್ ಮಾಡೋದು ನಾವು ತೊಗರಿಬೇಳೆ. ಇದು ಹೆಸರು ಬೇಳೆ ಯೂಸ್ ಮಾಡ್ತಾ ಇರೋದು ಮೂಂಗ್ ದಾಲ್. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಇದು ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ಪೇಸ್ಟ್ ಕೂಡ ಹಾಕ್ಬೋದು, ಬಟ್ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಇದು ಕಟ್ ಮಾಡ್ಕೊಂಡಿರೋ ಒಂದು ದೊಡ್ಡ ಆನಿಯನ್, ಇದು ಒಂದು ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಇದನ್ನು ಹಿಂಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದೆ, ಸೊ 2 ತೊಗೊತಾ ಇದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಆಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಆಮೇಲೆ ಇದಿಷ್ಟು ಗ್ರೀನ್ ಪೀಸ್ ಹಾಕ್ತಾ ಇದ್ದೀನಿ. ಇದು ನಂದು ಫ್ರೋಝನ್ ಬಟಾಣಿ, ಫ್ರೆಶ್ ಕೂಡ ಹಾಕ್ಬೋದು, ಫ್ರೆಶ್ಶೇ ಹಾಕಿದ್ರೆ ಚೆನ್ನಾಗಾಗಲ್ಲ ಆ್ಯಕ್ಚುಲಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲ ಏನೂ ಇಲ್ಲ ಬೇರೆ ಎಕ್ಸ್ಟ್ರಾ ಜಾಸ್ತಿ, ಜಸ್ಟ್ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಹಳದಿ, ಅರಿಶಿನ, ಆಮೇಲೆ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಇದು ಅಷ್ಟೇ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು. ಇಷ್ಟು ಮಸಾಲೆ ಇದಕ್ಕೆ, ಇಷ್ಟರಲ್ಲೇ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ಇವಾಗ ನೆನೆಸ್ಕೊಂಡಿರೋ ರೈಸ್ ಮತ್ತು ಹೆಸರು ಬೇಳೆ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ 1ಕ್ಕೆ 3ರಷ್ಟು ನೀರು. ಸೊ 1 ಕಪ್ ರೈಸ್ಗೆ 3 ಕಪ್ಪಷ್ಟು ನೀರು ಮತ್ತು 1 ಕಪ್ ದಾಲ್ ಬೇರೆ ಹಾಕಿದ್ದೀವಿ. ಸೊ ಅದಕ್ಕೆ 3 ಕಪ್ಪಷ್ಟು. ಸೊ ಟೋಟಲ್ ಆಗಿ 6 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮುಚ್ಚಿ ಇಟ್ಬಿಟ್ರೆ
ಒಂದು 3 ವಿಷಲ್ ಆದರೆ ಸಾಕು. ಎನಿವೇಸ್ ಮೂಂಗ್ ದಾಲ್ ಬೇಗ ಬೇಯುತ್ತೆ, ಸೊ 3 ವಿಷಲ್ ಆದರೆ ಸಾಕು. ಲಾಸ್ಟ್ ವಿಡಿಯೋ ಅಲ್ಲಿ ರೇಯಾನ್ಶ್ ಅಳೋದನ್ನ ನೋಡಿಬಿಟ್ಟು ನಮಗೆ ತುಂಬ ಜನ ಬೇಜಾರಾಯಿತು, ಅವ್ನು ಅಳೋದು ನೋಡಿ ನಮಗೆ ಅಳೋ ಥರ ಅನ್ನಿಸ್ತು ಅಂತ ತುಂಬ ಜನ ಹೇಳಿದರು. ಸೊ ಅದಕ್ಕೆ ಏನಾದ್ರು ಹೇಳ್ತೀಯ ರೇಯಾನ್ಶ್? ಇಲ್ಲಿ ನೋಡಿ ಓಡಿ ಹಾಕಕ್ಕೆ ಹೋಗಿದ್ದು ಯಾರು ಅವ್ರು ನೀನು ಅಳೋದು ನೋಡಿ ಅವ್ರಿಗೆ ಬೇಜಾರಾಯ್ತಂತೆ. ದೊಡ್ಡರಾದ್ರು ಸಣ್ಣ ಮಕ್ಕಳು ಇಲ್ಲ ಮತ್ತೆ ಹಾಕಕ್ಕೆ ಹೋಗಿದ್ರು. ಸಣ್ಣ ಮಕ್ಕಳು ಮಾತ್ರ ಅಲ್ಲ ಅಳೋದು, ಬೇಜಾರಾದ್ರೆ ದೊಡ್ಡವರು ಅಳ್ತಾರೆ. ಸೊ ನೀನು ಅಳ್ತಾ ಇದ್ದೆ ಅಲ್ಲ, ಸೊ ನಿನ್ನನ್ನು ನೋಡಿ ಅವ್ರಿಗೆ ಬೇಜಾರಾಯ್ತು. ಅಳ್ತಾ ಇದ್ದಾನಲ್ಲ ಹುಡುಗ ಪಾಪ ಅಂತ ಅವ್ರಿಗೂ ತುಂಬಾ ಬೇಜಾರಾಯ್ತು. ನೀನಂದ್ರೆ ಇಷ್ಟ ಅಲ್ವಾ ಅವ್ರಿಗೆ, ಸೊ ನೀನು ಅಳೋದು ನೋಡ್ಬಿಟ್ಟು ಅವ್ರಿಗೂ ಬೇಜಾರಾಯ್ತು. ಏನ್ ಹೇಳ್ತೀಯಾ ಅದಕ್ಕೆ? ಏನ್ ಹೇಳ್ಬೇಕು ಅವಾಗ ನೀನು ಅದಕ್ಕೆ? ಏನ್ ಹೇಳ್ಬೇಕು? ಇನ್ಮೇಲೆ ಅಳಲ್ಲ, ನಾನು ಸ್ಟ್ರಾಂಗ್ ಆಗಿರ್ತೀನಿ. ನಾನು ಸ್ಟ್ರಾಂಗ್ ಇರ್ತೀನಿ, ಇನ್ಮೇಲೆ ಅಳಲ್ಲ ನೀನು? ಇಲ್ಲ. ನಾನಂತೂ ನಿಮಗೂ ಎಲ್ಲ ಬೇಜಾರು ಮಾಡೋದಿಲ್ಲ ನಾನು, ಅಲ್ವಾ? ನೋಡಕ್ಕೆ ಸಿಂಪಲ್ ಅನ್ಸಿದ್ರು ಅದು ಮೂಂಗ್ ದಾಲಿಂದ ಮಾಡಿರೋದ್ರಿಂದ ಮೂಂಗ್ ದಾಲ್ ಒಂದೊಂಥರ ಸ್ಪೆಷಲ್ ಅನ್ನೋ ಒಂದು ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಮಿಕ್ಸ್ ಆದಾಗ ಅನ್ನದ ಜೊತೆ ರೈಸ್ ಜೊತೆ ಸೊ ಒಂಥರ ಟೇಸ್ಟಿ ಆಗಿರುತ್ತೆ ತಿನ್ನಕ್ಕೂ. ಜೊತೆಗೆ ಏನಾದರೂ ಸ್ಯಾಲಡ್ ಜೊತೆಗೆ ಇಟ್ಕೊಂಡು ಇಲ್ಲ ಇದನ್ನೇ ಮಾಡ್ಕೋಬೋದು, ಮೊಸರು ಬಜ್ಜಿನೇ ಮಾಡ್ಕೊಂಡು ಇದ್ರ ಜೊತೆ ತಿನ್ಬೋದು. ಇಲ್ಲ ಮಿಕ್ಸರ್ ಏನಾದ್ರು ಹಾಕೊಂಡು ತಿಂತಾ ಇದ್ರೆ ರೇಯಾನ್ಶ್ ಹಂಗೆ ಇಷ್ಟ, ಮಿಕ್ಸರ್ ಹಾಕೊಂಡು ತಿಂದರೆ ಖುಷಿ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ರೇಯಾನ್ಶ್ ತಿಂತೀಯಾ ನೀನೇ? ಗುಡ್ ಬಾಯ್ ನೀನು. ಸೊ ನಮ್ಮ ಆ್ಯನಿವರ್ಸರಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗಿಂಬಾಲ್ ತೊಗೊಂಡಿದ್ದೀನಿ, ಅದು ಯಾವ ಥರ ಇದೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ತೋರಿಸ್ತೀನಿ ಅಂತ. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು COSMO ಮೊಬೈಲ್ 3 ಅಂತ ಹೇಳ್ಬಿಟ್ಟು DJI ಅವರ ಒಂದು ಕಂಪ್ನಿ, DJI ಅಂತ ಹೇಳುವಂಥ ಒಂದು ಕಂಪ್ನಿದು COSMO ಮೊಬೈಲ್ 3 ಅನ್ನೋ ಗಿಂಬಾಲ್ ಇದು ಈ ಥರ ಪ್ಯಾಕೇಜಿಂಗಲ್ಲಿ ಇದೆ. ಫಸ್ಟ್ ಆಫ್ ಆಲ್ ಗಿಂಬಾಲ್ ಅಂದರೆ ಇವಾಗ ಇಟ್ಸ್ ಸೇಮ್ ಆ್ಯಸ್ ಅ ಸೆಲ್ಫಿ ಸ್ಟಿಕ್ ಥರನೇ. ಇವಾಗ ಇದು ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೀನಿ ಈ ಸೆಲ್ಫಿ ಸ್ಟಿಕ್. ಸೊ ಇಟ್ಸ್ ಅ ನಾರ್ಮಲ್ ಸೆಲ್ಫಿ ಸ್ಟಿಕ್, ನಾರ್ಮಲ್ ಏನಿದೆ ಅದೇ. ಬಟ್ ಈ ಗಿಂಬಾಲಲ್ಲಿ ಏನಂದರೆ ಇಟ್ಸ್ ಲೈಕ್ ಚಾರ್ಜ್ ಮಾಡಿ ಯೂಸ್ ಮಾಡುವಂಥ ಒಂದು ಗಿಂಬಾಲ್ ಇದು. ಆಟೋಮ್ಯಾಟಿಕ್ ಆಗಿ ಕಂಟ್ರೋಲ್ಸ್ ಇರುತ್ತೆ ಎಲ್ಲ. ಮೇನ್ ಗಿಂಬಾಲನ್ನು ಯೂಸ್ ಮಾಡೋದು ಸ್ಟೆಬಿಲೈಸೇಷನ್ಗೆ. ಅಂದರೆ ಇವಾಗ ನೀವು ನಾರ್ಮಲ್ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವಿಡಿಯೋ ಮಾಡಿದಾಗ ನಿಮ್ಮ ಕ್ಯಾಮ್ರಾ ಶೇಕ್ ಆಗ್ತಾ ಇರುತ್ತೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಅದೇ ನೀವು ಗಿಂಬಾಲ್ ಯೂಸ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿದಾಗ ಅದು ಸ್ಟೆಬಿಲೈಸ್ ಆಗಿರುತ್ತೆ, ಅಂದರೆ ನಿಮ್ಮ ಕ್ಯಾಮ್ರಾ ಶೇಕ್ ಆಗ್ತಾ ಇರೋದಿಲ್ಲ. ಸೊ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಈ ಥರ ಓಪನ್ ಆಗುತ್ತೆ. ಸೊ ಇದು ಓಪನ್ ಆಗಿ ತಕ್ಷಣ ಇಲ್ಲಿ ಕಂಟ್ರೋಲ್ಸ್ ಇದೆ. ಅಂದರೆ ಇದು ಫಸ್ಟು ರೆಕಾರ್ಡ್ ಬಟನ್ ಇದು, ಆ್ಯಂಡ್ ಇದು ಆನ್ ಮತ್ತು ಬೇರೆ ಇನ್ನೂ ಏನೇನೋ ಆಪ್ಷನ್ಸ್ ಇದೆ ಇದರಲ್ಲಿ. ಹಾಗೆ ಇದು ಜಾಯ್ ಸ್ಟಿಕ್, ಅಂದರೆ ಕ್ಯಾಮ್ರಾ ಮೂವ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಆ ಥರದ್ದೆಲ್ಲ ಆಪ್ಷನ್ಸ್ ಇದೆ. ಆ್ಯಂಡ್ ಬ್ಯಾಕಲ್ಲೂ ಒಂದು ಕಂಟ್ರೋಲ್ ಇದೆ. ಇದು ಬಂದುಬಿಟ್ಟು ನೀವು ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇವಾಗ ಆನ್ ಮಾಡಿದಾಗ ಸೊ ಇದು ಇವಾಗ ವರ್ಟಿಕಲ್ ಪೊಸಿಷನಲ್ಲಿದೆ. ಆ್ಯಂಡ್ ಇದನ್ನು ಹಾರಿಸಾಂಟಲ್ಗೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿರುವಂಥ ಈ ಎಮ್ ಬಟನ್ ಏನಿದೆ, ಎಮ್ ಅಂತ, ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಹಾರಿಸಾಂಟಲ್ ವಿಡಿಯೋ ಮಾಡೋ ಪೊಸಿಷನ್ಗೆ ಬರುತ್ತೆ. ಈ ಥರ ವಿಡಿಯೋ ಮಾಡ್ಕೋಬೋದು, ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ. ಇದು DJI ಅನ್ನೋವಂಥ ಆ್ಯಪಿಂದನೇ ವರ್ಕ್ ಆಗೋದು. ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿ ಈ ಆ್ಯಪ್ ಹಾಕ್ಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ಆ್ಯಂಡ್ ನೆಕ್ಸ್ಟು ಈ ಥರ ಅವ್ರದ್ದೇ ಒಂದು ಆ್ಯಪ್ ಥ್ರೂ ಇಂದನೇ ಅದು ವರ್ಕ್ ಆಗುತ್ತೆ. ಸೊ ಇವಾಗ ಇದರಲ್ಲಿ ಝೂಮ್ ಇನ್ ಮಾಡಬೇಕು ಅಂದ್ರೂ ಈ ಲೆಫ್ಟ್ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಬಟನ್ ಇದೆ. ಇದರಲ್ಲಿ ಈ ಥರ ಮಾಡಿದ್ರೆ ಝೂಮ್ ಆಗುತ್ತೆ, ಝೂಮ್ ಇನ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ಇದು ಮಿಡಲ್ ಇದು ಬಂದುಬಿಟ್ಟು ಜಾಯ್ ಸ್ಟಿಕ್. ಇದು ಇಲ್ಲಿಂದನೇ ನೀವು ಮೇಲೆ ಕೆಳಗಡೆ ಈ ಥರ ಕಂಟ್ರೋಲ್ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಮೇಲೆ ಹೋಗುತ್ತೆ, ಹಿಂಗೆ ಬಗ್ಸಿದ್ರೆ ಕೆಳಗಡೆ ಹೋಗುತ್ತೆ, ಅಥವಾ ಸೈಡ್ ಬೇಕು ಅಂದರೆ ಸೈಡ್ಗೂ ಹೋಗುತ್ತೆ. ಈ ಥರ ಕಂಟ್ರೋಲ್ ಆಗುತ್ತೆ. ಸೊ ನೀವೇನು ನಿಮ್ಮ ಕೈಯನ್ನು ತಿರುಗಿಸ್ಬೇಕಾಗೇ ಇಲ್ಲ, ಜಸ್ಟ್ ಈಗ ಬಟನಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಇವಾಗ ನೀವು ಇದರಲ್ಲಿ ಏನೇನೋ ಫೀಚರ್ಸ್ ಇದೆ ಆ್ಯಕ್ಚುಲಿ, ಇದನ್ನು ಕಲಿಯೋಕ್ಕೆ ತುಂಬ ಇದೆ. ಸೊ ಇದರಲ್ಲಿ ಇವಾಗ ನೀವೇನೋ ಒಂದು ಡೌನಿಂದ ಶೂಟ್ ಮಾಡಬೇಕು ಅಂದರೆ ಈ ಥರ ಮೂವ್ ಆಗುತ್ತೆ. ಇದು ಕ್ಯಾಮ್ರಾ ನೋಡಿ ಸ್ಟಿಲ್ ಆಗಿರುತ್ತೆ, ನೀವು ಕೈ ಹೆಂಗೆ ಬೇಕಾದ್ರೂ ಮೂವ್ ಮಾಡ್ಬೋದು, ಅದ್ರ ಪಾಡಿಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಲೈಟ್ ಬ್ಲಿಂಕ್ ಆಗಿ ತೋರಿಸ್ತಾ ಇರುತ್ತೆ ಎಷ್ಟು ಚಾರ್ಜ್ ಇದೆ ಅಂತ. ಆ್ಯಂಡ್ ಇಟ್ ಕಮ್ಸ್ ವಿತ್ USB ಕೇಬಲ್ ನಿಮಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಇದು ಇದ್ರದ್ದು ಪ್ಯಾಕೇಜಿಂಗಲ್ಲಿ ಒಂದು ಟ್ರೈಪಾಡ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಇವಾಗ ಎಲ್ಲರೂ ಇಟ್ಟುಕೊಂಡು ನಿಮಗೆ ವಿಡಿಯೋ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಇದನ್ನು ಫಿಕ್ಸ್ ಮಾಡಿದ್ರೆ ಈ ಥರ ಇಲ್ಲಿ ಇಟ್ಕೊಂಡು ನೀವು ಒಂದು ಕಡೆ ಇಟ್ಕೊಂಡು ವಿಡಿಯೋ ಮಾಡ್ಕೋಬೋದು ಆರಾಮಾಗಿ.
ಸೊ ಈ ಥರ ಟ್ರೈಪಾಡ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಇರುವಂಥ ಇನ್ನೊಂದು ಫೀಚರ್ ಅಂದರೆ ಫಾಲೋ ಆನ್ ಫೀಚರ್. ಅಂದರೆ ಈಗ ನಿಮ್ಮನ್ನೇ ಅದು ಫಾಲೋ ಮಾಡ್ತಾ ಇರಬೇಕು, ನೀವೆಲ್ಲ ಹೋಗ್ತಾ ಇದ್ದೀರಿ ಆಟೋಮೆಟಿಕ್ ಆಗಿ ನಿಮ್ಮನ್ನು ಫಾಲೋ ಮಾಡಬೇಕು ಅಂದರೆ ಈ ಥರ ಒಂದು ಈಗ ರೇಯಾನ್ಶ್ಗೆ ನಾನು ಆಗ್ತಾ ಇದ್ದೀನಿ, ರೇಯಾನ್ಶನ್ನು ಆಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಅವನೆಲ್ಲ ಹೋಗ್ತಾನೋ ಅಲ್ಲಿಗೆ ತಿರುಗ್ತಾ ಇರುತ್ತೆ. ಇದರಲ್ಲಿ ಇನ್ನೂ ಏನೇನೋ ಇಂಟ್ರೆಸ್ಟಿಂಗ್ ಫೀಚರ್ಗಳಿದೆ, ಅದಿನ್ನೂ ನಾನು ಕಲಿತಾ ಇದ್ದೀನಿ ಅಷ್ಟೇ. ಅವ್ರೊಂದು ಸ್ವಲ್ಪ ಕಲ್ತಿದ್ದಾರೆ, ನಾನು ಹೇಳೋದು ಸ್ವಲ್ಪ ಜಾಸ್ತಿ ಕೇಳ್ತಾ ಇಲ್ಲ ಇವಾಗ. ಅದು ಇನ್ನೊಂದು ಸ್ವಲ್ಪ ನೀಟಾಗಿ ಕಲ್ತ್ಕೋಬೇಕು. ಸೊ ಹೋಗ್ತಾ ಗೊತ್ತಾಗುತ್ತೆ. ಸೊ ಒಂಥರ ಖುಷಿ ಆಗುತ್ತೆ ಹೊಸದೇನೋ ಕಲಿಯೋಕ್ಕೆ. ಸೊ ಸದ್ಯಕ್ಕೆ ಓವರ್ ಆಲ್ ಆಗಿ ಏನು ಒಂದು ಫೀಚರ್ಸ್ ಇದೆ ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ಯಾರಾದರೂ ಬ್ಲಾಗರ್ಸ್ ನೋಡ್ತಿದ್ರು ಅವ್ರಿಗೇನಾದರೂ ಅವ್ರ ಹತ್ರ ಈ ಥರದ್ದಿಲ್ಲ ಅಂದರೆ ಅಥವಾ ಹೊಸದಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿರೋರಿಗೆ ಇದೊಂದು ಒಳ್ಳೆ ಟೂಲ್ ಇದು. ಸೊ ಯೂಸ್ ಮಾಡ್ಕೊಬೋದು. ನಾನೇನು ಗಿಂಬಾಲ್ ತೋರಿಸಿದೆ ಇವಾಗ ಸದ್ಯಕ್ಕೆ ಅದನ್ನೇ ಇಟ್ಕೊಂಡು ಫಸ್ಟ್ ಟೈಮ್ ಹೊರಗಡೆ ತೊಗೊಂಬಂದಿದ್ದು ನಾವು ಶೂಟಿಂಗ್ ಅದರಲ್ಲೇ ಶೂಟ್ ತಗೊತಾ ಇದ್ದೀವಿ ಇವಾಗ. ಅಲ್ಲ ಚಿನಿ? ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅದು ಕಲಿಬೇಕು. ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂದರೆ ಅದು ಹೆಂಗೆ ತಿರುಗಿಸ್ಬೇಕು, ಹೆಂಗೆ ಇದು ಮಾಡಬೇಕು ಅಂತ. ನಾವು ಈ ಕಡೆ ತಿರುಗಿಸಿದ್ರೆ ಆ ಕಡೆ ತಿರುಗುತ್ತೆ. ಸೊ ಒಂದು ಸ್ವಲ್ಪ ಕೆಲಸ ಅದು ಯಾವ ಥರ ಅಂತ ಕಲಿಬೇಕು ಒಂದು ಸ್ವಲ್ಪ. ಆಮೇಲೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಆ ಒಂದು ಇದರಲ್ಲೂ ಅದು ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ ಆ ಆ್ಯಪಲ್ಲಿ. ಸೊ ಹಾಗಾಗಿ ಇದರಲ್ಲೇ ಇವತ್ತು ಟ್ರೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಒಂದು ರೌಂಡ್ ಇವತ್ತು ಟೆಂಪ್ರೇಚರ್ ಚೆನ್ನಾಗಿದೆ. ಆಫ್ಟರ್ ಸೋ ಲಾಂಗ್, ಇವಾಗ ತುಂಬ ದಿನ ಆದಮೇಲೆ ಪಾಸಿಟಿವ್ ಹೋಗಿದೆ ಟೆಂಪ್ರೇಚರ್. ಇಷ್ಟು ದಿನ ಮೈನಸ್ಸಲ್ಲೇ ಇರ್ತಾಯಿತ್ತು, -10 -20 ತನಕ ಖುಷಿ ಆಯಿತು. ಸನ್ನಿನೂ ಇದೆ ಅಂತ ಹೇಳ್ಬಿಟ್ಟು ಈಗ ಊಟ ಆಗಿಬಿಟ್ಟು ನಾವು ಒಂದು ರೌಂಡ್ ವಾಕ್ ಬಂದಿದ್ದೀವಿ. ನಾನು ರೇಯಾನ್ಶು ಆ್ಯಂಡ್ ರೇಯಾನ್ಶ್ದು ಅಪ್ಪ. ಅಲ್ಲ ರೇಯಾನ್ಶ್, ನಿಂಗೇನು ಬೇಕಿತ್ತು? ಬಿಗ್ 7 sticks and small 2 sticks. ಎಸ್, ಅವನಿಗೆ ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಬೋಟ್ ಮಾಡೋಕ್ಕೆ ಏನೋ ಒಂದು ಕೊಟ್ಟಿದ್ದಾರೆ. ಏನೇನೋ ಕಲೆಕ್ಟ್ ಮಾಡ್ಕೊಂಬನ್ನಿ, ಸಣ್ಣ ಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ. ಇವತ್ತು ಟೆಂಪ್ರೇಚರ್ ಚೆನ್ನಾಗಿರೋದ್ರಿಂದ ಒಂದು ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ. ಇಲ್ಲಾಂದರೆ ಜನಗಳು ಓಡಾಡೋದೇ ಕಮ್ಮಿ ಆಗಿತ್ತು. ಇವತ್ತು ಸ್ವಲ್ಪ ಬೆಟರ್ ಇರೋದ್ರಿಂದ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಲೇಕ್ ಇದು ಲೇಕ್ ಅಲ್ಲ, ಸುಮ್ಮನೆ ಒಂದು ಇದ್ರ ಥರ ಇದೆ, ವಾಟರ್ ಥರ. ಬಟ್ ಅದು ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಇವಾಗ ಟೆಂಪ್ರೇಚರ್ ಸರಿ ಆದಮೇಲೆ ಎಲ್ಲ ಮೆಲ್ಟ್ ಆಗಿ ಕರೆಕ್ಟಾಗಿ ಹರಿದು ಹೋಗ್ತಾ ಇದೆ. ಈ ಸರಿ ವಿಂಟರ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಬೇಗ ಸ್ಪ್ರಿಂಗ್ ಸೀಸನ್ ಬಂದ್ಬಿಡ್ತು. ಆಲ್ಮೋಸ್ಟ್ ಸ್ಪ್ರಿಂಗ್ ಇವಾಗ ಅಂತಲೇ ಹೇಳ್ಬೋದು, ಯಾಕಂದರೆ ಪ್ಲಸ್ಗೆ ಹೋಗ್ಬಿಟ್ಟಿದೆ ಟೆಂಪ್ರೇಚರ್. ಇಲ್ಲಾಂದರೆ ಲಾಸ್ಟ್ ಇಯರ್ ಎಲ್ಲ ಫುಲ್ಲು ಇಷ್ಟೊತ್ತಿಗೆ ಇನ್ನೂ ಸ್ನೋ ಅಲ್ಲೇ ಮುಳುಗೋಗಿರ್ತಾ ಇತ್ತು. ಈ ಸರಿ ಒಂದು ಸ್ವಲ್ಪ ಟೆಂಪ್ರೇಚರ್ ಬೆಟರ್ ಆಗಿ ವಿಂಟರ್ ಸ್ವಲ್ಪ ಬೇಗ ಮುಗಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ ಚಿನಿ? ಸ್ಟಿಕ್ ಸಿಗ್ತಾ ನಿಂಗೆ? ಏನಕ್ಕದು ಸ್ಟಿಕ್ಕು? ಎಸ್, ನಾಳೆ ಏನೋ ರೇಯಾನ್ಶ್ಗೆ ಆರ್ಟ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ. ಸ್ಟಿಕ್ ಯೂಸ್ ಮಾಡಿಕೊಂಡು ಬೋಟ್ ಥರ ಮಾಡಿ ಅದನ್ನು ನೀರಲ್ಲಿ ಸೇಲ್ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಸಮಾಧಾನ ಆಯಿತಾ? ಇವಾಗ ಆಮೇಲೆ ನಾವು ಅದನ್ನು ಮಾಡಿದಾಗ ಎಲ್ಲರ ಜೊತೆ ಶೇರ್ ಮಾಡೋಣ ಅಲ್ಲ? ಎಷ್ಟು ದಿನ ಆಗಿತ್ತು ಬಿಸಿಲು ನೋಡಿ, ಟೆಂಪ್ರೇಚರ್ ಚೆನ್ನಾಗಿದೆ ಅಂತ ಹೊರಗಡೆ ಬಂದಿದ್ವಿ. ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ ಆ್ಯಕ್ಚುಲಿ. ಬಟ್ ಅವ್ರಿಗೆ ಆ್ಯಕ್ಚುಲಿ ಕೆಲಸ ಇದೆ ಅಂತೆ. ಸೊ ಏನು ಮಾಡೋದು, ಹೋಗ್ತೀವಿ ಆಯಿತಾ? ಹೋಗಿ ಬರ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾತ್ಕೋಳಿ ಹೋಗ್ತಾ ಇದೆ ಇಲ್ಲೊಂದು ವಾತು ಅಂತ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾವು ಅಂದ್ಕೊಂತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ. ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ. ವಿಡಿಯೋ ಕಿಚಡಿ ಮಾಡೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ನೋಡಿದ್ರೆ ತುಂಬ ಗಲೀಜಾಗಿತ್ತು, ವಿಡಿಯೋದಲ್ಲಿ ಗಲೀಜಾಗಿ ಬಿಡ್ತಾ ಇತ್ತು. ಸೊ ಫಸ್ಟ್ ಒಂದ್ಸರಿ ಇನ್ನೊಂದ್ಸರಿ ತೊಳ್ಕೊಂಡ್ಬಿಡೋಣ ಅಂತ ತೊಳಿತಾ ಇದ್ವಿ. ಇದೇ ಬಿಹೈಂಡ್ ದ ಸೀನ್ಸ್ ಆಗೋದು. ಇಟ್ಬಿಡ್ತೀವಿ, ಆಮೇಲೆ ಗಲೀಜಾಗಿರುತ್ತೆ. ಆಮೇಲೆ ಮತ್ತೆ ವಾಪಸ್ ಅದನ್ನು ತೊಳೆದು ಕ್ಲೀನಾಗಿ ಆಮೇಲೆ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ಎಷ್ಟು ಗಲೀಜಾಗಿದೆ ಅಂತ. ಮನೆಯಲ್ಲಿ ಹೋಗುತ್ತೆ ಆಮೇಲೆ. ಆ್ಯಂಡ್ ಇವಾಗ ನಾವು ಸದ್ಯಕ್ಕೆ
ಸುಮ್ಮನೆ ಹೊರಗಡೆ ಗಾಳಿ. ಬಾಯ್ ರಿಯಾನ್ಶ್, ಇಲ್ಲೇ ಇರು, ನಾವು ಹೋಗ್ತೀವಿ ಮನೆಗೆ. ಓಕೆ ಬಾಯ್. ಇಲ್ಲೇ ಇರು ನೀನು ಇವತ್ತು, ಚಂದ ಆಗುತ್ತೆ. ಸ್ನೋ ಜೊತೆ ಆಟ ಆಡ್ಕೊಂಡಿರು, ನಾವು ಹೋಗ್ತೀವಿ ಮನೆಗೆ. ಇರು ಅಲ್ಲೇ.